ಟರ್ಕಿ ದೇಶವು ಪ್ರಪಂಚದಲ್ಲಿ ಅತಿ ಹೆಚ್ಚು ಚೆರಿ ಹಣ್ಣು ಬೆಳೆಯುವ ಮತ್ತು ರಫ್ತು ಮಾಡುವ ದೇಶವಾಗಿದೆ. ಕಣ್ಸೆಳೆಯುವ ಬಣ್ಣ, ರಸಭರಿತ ಸಿಹಿ ಹಣ್ಣು ಚೆರ್ರಿ. ಗಾತ್ರದಲ್ಲಿ ಚಿಕ್ಕದಾದ್ರೂ ಡೆಸರ್ಟ್, ಐಸ್ ಕ್ರೀಮ್, ಕೇಕ್ ಮೊದಲಾದವುಗಳಲ್ಲಿ ಬಳಸಲಾಗುತ್ತದೆ. ನೇರವಾಗಿ ಹಣ್ಣು ಸೇವಿಸುವುದು ಸಹಜ. ಟರ್ಕಿ ದೇಶದಲ್ಲಿ 8 ಲಕ್ಷ ಟನ್ನಿಗೂ ಹೆಚ್ಚು ಚೆರ್ರಿ ಬೆಳೆಯುವರು. ಇದು ಜಗತ್ತಿನ ಚೆರ್ರಿ ಬೆಳೆಯ 20% ಜಾಗತಿಕ ಚೆರ್ರಿ ರಫ್ತಿನಲ್ಲಿ ಕೂಡ ಟರ್ಕಿ ಪಾಲು ಸುಮಾರು ಇಷ್ಟೇ ಇದೆ. ರಷ್ಯಾ, ಜರ್ಮನಿ, ಮಧ್ಯಪ್ರಾಚ್ಯ ದೇಶಗಳು ಹೆಚ್ಚು ಚೆರ್ರಿ ಆಮದು ಮಾಡಿಕೊಳ್ಳುತ್ತವೆ. ದೇಶಗಳು ಟನ್ಗಳಲ್ಲಿ ಉತ್ಪಾದನೆ ಮುಂದಿನಂತಿದೆ. ಟರ್ಕಿ 8 ಲಕ್ಷ ಟನ್, ಯುಎಸ್ಎ 3.5 ಲಕ್ಷ ಟನ್, ಉಜ್ಬೇಕಿಸ್ತಾನ 3 ಲಕ್ಷ ಟನ್, ಚಿಲಿ 2.5 ಲಕ್ಷ ಟನ್, ಇರಾನ್ 2 ಲಕ್ಷ ಟನ್, ಇಟಲಿ 1.2 ಲಕ್ಷ ಟನ್, ಸ್ಪೇನ್ 1 ಲಕ್ಷ ಟನ್.